ಕಳೆದ ಕೆಲ ತಿಂಗಳುಗಳಿಂದ ಮಂಗಳೂರು ಪೊಲೀಸರ ನಿದ್ದೆಗೆಡಿಸಿದ್ದ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನು ಮಲಿನಗೊಳಿಸಿ ವಿಕೃತಿ ಸೃಷ್ಟಿಸುತ್ತಿದ್ದ ಆರೋಪಿ ಕೊನೆಗೂ ಪೊಲೀಸ್ ಬಲೆಗೆ ಬಿದ್ದಿದ್ದಾನೆ. ಕೊರಗಜ್ಜನ ಗುಡಿ ಸೇರಿದಂತೆ ಧಾರ್ಮಿಕ ಕೇಂದ್ರಗಳಿಗೆ ಅಪಮಾನ ಮಾಡುತ್ತಿದ್ದ ದೇವದಾಸ್ ದೇಸಾಯಿಯನ್ನ ಮಂಗಳೂರು ನಗರ ಪೊಲೀಸರು ಬಂಧಿಸಿದ್ದಾರೆ. ದೇಸಾಯಿ ವಿಚಾರಣೆ ವೇಳೆ ನೀಡಿದ್ದ ಹೇಳಿಕೆ ಕೇಳಿ ಪೊಲೀಸರೇ ದಂಗಾಗಿದ್ದಾರೆ. ಮಂಗಳೂರು ಪೊಲೀಸರ ನಿದ್ದೆಗೆಡಿಸಿದ್ದ ಹಿಂದೂ ಧಾರ್ಮಿಕ ಕೇಂದ್ರಗಳನ್ನ ಮಲಿನಗೊಳಿಸಿ ವಿಕೃತಿ ಮೆರೆದಿದ್ದ ಆರೋಪಿ ದೇವದಾಸ್ ದೇಸಾಯಿ ಕೊನೆಗೂ ನಗರ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಕೊರಗಜ್ಜನ ಕಟ್ಟೆಯನ್ನ ಅಪವಿತ್ರಗೊಳಿಸಿದ ಪ್ರಕರಣದಲ್ಲಿ ಬಂಧಿತನಾದ ದೇಸಾಯಿ ವಿಚಾರಣೆ ವೇಳೆ ಹಲವು ಸ್ಫೋಟಕ ಸಂಗತಿಗಳನ್ನ ಬಾಯ್ಬಿಟ್ಟಿದ್ದಾನೆ. ಮಂಗಳೂರಿನ ಉಳ್ಳಾಲ ಕೋಟೆಕಾರ್ನ 62 ವರ್ಷದ ದೇವದಾಸ್ ದೇಸಾಯಿ ಮೂಲತಃ ಹುಬ್ಬಳ್ಳಿಯವನಾಗಿದ್ದು ಮಂಗಳೂರಿನಲ್ಲಿ 20 ವರ್ಷದಿಂದ ವಾಸವಾಗಿದ್ದಾನೆ. ಕ್ರಿಶ್ಚಿಯನ್ ಧರ್ಮ ಪ್ರಚಾರದ ಭಾಗವಾಗಿ ಕ್ರಿಶ್ಚಿಯನ್ ಧರ್ಮದ ಪರ ಮತ್ತು ಇತರ ಧರ್ಮದ ವಿರುದ್ಧ ಈತ ಬರಹಗಳನ್ನು ಬರೆದು ಹುಬ್ಬಳ್ಳಿ ಭಾಗದ ವಿಐಪಿಗಳ ಚಿತ್ರವಿರುವ ಪ್ರಮುಖ ಪತ್ರಿಕೆಗಳ ಕಟ್ಟಿಂಗ್ಗಳಿಗೆ ಟಾರ್ಗೆಟ್ ಮಾಡಿ ಅದರ ಜೊತೆಗೆ ಅಪವಿತ್ರ ವಸ್ತುಗಳನ್ನ ಜೊತೆಗೆ ಕಾಣಿಕೆ ಡಬ್ಬಿಗಳಿಗೆ ಹಾಕ್ತಿದ್ದ. ಮಂಗಳೂರಿನಲ್ಲಿ 5 ಪ್ರಕರಣಗಳಲ್ಲಿ ದೂರು ದಾಖಲಾಗಿತ್ತು. ಈತನನ್ನ ವಿಚಾರಣೆ ನಡೆಸಿದಾಗ ಈತ 18 ಕಡೆ ಇಂತಹ ಕೃತ್ಯವೆಸಗಿರುವುದಾಗಿ ಬಾಯ್ಬಿಟ್ಟಿದ್ದಾನೆ. ಎಲ್ಲ ದೇವಸ್ಥಾನಗಳು ದೈವಸ್ಥಾನಗಳು ಅದೇ ರೀತಿ ದರ್ಗಾಗಳು ಆಮೇಲೆ ಸಿಖ್ ಗುರುದ್ವಾರ ಇವು ಯಾವ್ಯಾವ ಏರಿಯಾದಲ್ಲಿದ್ದಾವೆ ಅನ್ನುವಂಥದ್ದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಇಷ್ಟೆಲ್ಲ ಏರಿಯಾಗಳು ಇಷ್ಟೆಲ್ಲ ದೇವರು ಮತ್ತು ಅದ್ರದ್ದು ಹೆಸರುಗಳೆಲ್ಲ ಯಾಕಿಷ್ಟು ಸ್ಪಷ್ಟವಾಗಿ ನನಗೆ ಹೆಂಗೆ ಹೇಳಲಿಕ್ಕೆ ಸಾಧ್ಯ ಅಂತಂದರೆ ಸುಮಾರು 15 ವರ್ಷಕ್ಕೂ ಹೆಚ್ಚು ಇಲ್ಲಿ ನಾನು ಆಟೋ ಡ್ರೈವರಾಗಿ ಕೆಲಸ ಮಾಡಿದ್ದೀನಿ. ಮಂಗಳೂರು ನಗರದ ಗಲ್ಲಿನೂ ನನಗೆ ಗೊತ್ತಿದೆ. ಮತ್ತು ಎಲ್ಲಿ ದೇವಸ್ಥಾನಗಳಿದ್ದಾವೆ, ಎಲ್ಲಿ ಕೊರಗಜ್ಜನ ದೇವಸ್ಥಾನ ಇದೆ, ಎಲ್ಲಿ ದರ್ಗಾಗಳಿದ್ದಾವೆ, ಎಲ್ಲಿ ಗುರುದ್ವಾರಗಳಿದ್ದಾವೆ ಅನ್ನೋಂಥದ್ದೆಲ್ಲ ಭಾಳ ಸ್ಪಷ್ಟವಾಗಿ ಆತನಿಗೆ ಗೊತ್ತಿದೆ. ಹಾಗಾಗಿ ಯೂಸ್ಡ್ ಕಾಂಡಮ್ಸ್ ಏನಿದೆ ಇದನ್ನು ಸ್ಟೇಟ್ ಬ್ಯಾಂಕ್ ಸರ್ಕಲ್ ಏನಿದೆ ಅದರ ಸುತ್ತಮುತ್ತ ಪಾರ್ಕ್ಗಳಲ್ಲಿ ಕೆಲವು ಅಬಾಂಡೆಂಡ್ ಜಾಗಗಳಲ್ಲಿ ಮತ್ತು ಈ ತಿಪ್ಪೆಗಳೇನಿರುತ್ತೆ ಆ ತಿಪ್ಪೆ ಅಂಥ ಪ್ರದೇಶಗಳಲ್ಲಿ ನೋಡಿಬಿಟ್ಟು ಅಂಥ ಕಡೆ ಇವನು ಕಲೆಕ್ಟ್ ಮಾಡ್ತಾ ಇದ್ದಿದ್ದು ಕಂಡು ಬಂದಿದೆ. ಒಂದು ಎರಡನೇದು ಪೇಪರು ಇಲ್ಲ ಸ್ಥಳೀಯವಾಗಿ ಸಿಕ್ಕರೆ ಪರವಾಗಿಲ್ಲ, ಇಲ್ಲ ಅಂತಂದರೆ ಆಗಾಗ ಇವನು ತನ್ನ ಸಂಬಂಧಿಕರನ್ನು ಭೇಟಿ ಮಾಡಲಿಕ್ಕೆ ತನ್ನ ಪರಿಚಯಸ್ಥರನ್ನು ಭೇಟಿ ಮಾಡಲಿಕ್ಕೆ ಹುಬ್ಳಿಗೆಲ್ಲ ಹೋಗಿ ಬಂದಿದ್ದಾನೆ. ಅಲ್ಲಿದ್ದಂಥ ಸಂದರ್ಭದಲ್ಲಿ ಅಲ್ಲಿಂದ ಕೂಡ ಕೆಲವು ಪೇಪರ್ಸನ್ನು ತಂದಿದ್ದಾನೆ. ಮತ್ತು ಈತ ಖುದ್ದು ಓದಲಿಕ್ಕೆ ಬರೀಲಿಕ್ಕೆ ಬರುತ್ತೆ, ಖುದ್ದು ಈತನೇ ರೈಟಿಂಗ್ ಮಾಡಿದ್ದಾನೆ. ಅಂದರೆ ಅವನು ನಂಬಿರುವಂಥ ದೇವರು ಏನಿದೆ ಆ ದೇವರ ಬಗ್ಗೆ ಪರವಾಗಿ ಮತ್ತು ಇತರೆ ಧರ್ಮದ ದೇವರುಗಳ ಬಗ್ಗೆ ವಿರುದ್ಧವಾಗಿ ಖುದ್ದು ಬರೆದಿರುವಂಥದ್ದು ಕೂಡ ನಮಗೆ ಒಪ್ಕೊಂಡಿದ್ದಾನೆ. ಅದಕ್ಕೆ ಪೂರಕವಾಗಿ ಕೆಲವು ವಸ್ತುಗಳು ಕೂಡ ಅವನ ಮನೆಯಿಂದ ನಾವೀಗ ವಶಪಡಿಸ್ಕೊತಾ ಇದ್ದೀವಿ. ಸೊ ಒಟ್ಟಾರೆಯಾಗಿ 5 ಸ್ಥಳಗಳಲ್ಲಿ ಒಟ್ಟು ಪ್ರಕರಣ ದಾಖಲಾಗಿತ್ತು. ಅದನ್ನು ಹೊರತುಪಡಿಸಿ ಈತ ಸುಮಾರು ಅದನ್ನು ಸೇರಿದಂತೆ ಒಟ್ಟು 18 ಸ್ಥಳಗಳಲ್ಲಿ ಈ ರೀತಿ ಕೃತ್ಯಗಳನ್ನು ಮಾಡಿರುವಂಥದ್ದು ಒಪ್ಪಿಕೊಂಡಿದ್ದಾನೆ. ಮಂಗಳೂರಿನಲ್ಲಿ ರಿಕ್ಷಾ ಚಾಲಕನಾಗಿ ಹಿಂದೆ ಕೆಲಸ ಮಾಡಿದ ದೇಸಾಯಿ ನಗರದ ಗಲ್ಲಿಗಳ ಪರಿಚಯವಿತ್ತು. ಇಲ್ಲಿರುವ ದೇವಸ್ಥಾನ ಮಸೀದಿಗಳ ಪರಿಚಯವೂ ಇತ್ತು. ಇತ್ತೀಚೆಗೆ ಗುಜರಿ ಹೆಕ್ಕಿ ಜೀವನ ಸಾಗಿಸ್ತಾ ಇದ್ದ ಈತ ಸೈಕಲ್ ಮೂಲಕ ಹೋಗಿ ಈ ಕೃತ್ಯವನ್ನ ಬೆಸಗ್ತಿದ್ದ. ಮಂಗಳೂರಿನ ಸ್ಟೇಟ್ ಬ್ಯಾಂಕ್ ಪರಿಸರ, ನಗರದ ಪಾರ್ಕ್, ತಿಪ್ಪೆ ಮೊದಲಾದ ಕಡೆ ಸಿಗ್ತಾ ಇದ್ದಂತಹ ಬಳಸಿದ ಅಪವಿತ್ರ ವಸ್ತುಗಳನ್ನ ಈತ ಹೆಕ್ಕಿ ತಂದು ಹಿಂದೂ ಧಾರ್ಮಿಕ ಕೇಂದ್ರಗಳಿಗೆ ಹಾಕ್ತಿದ್ದ. ಕಳೆದ 15 ವರ್ಷಗಳಿಂದ ಬೈಬಲ್ ಅನ್ನ ಆಳವಾಗಿ ಅಧ್ಯಯನ ಮಾಡಿದ್ದಾನೆ ಈತ. ಅದರಲ್ಲಿ ಭೂಮಿಗೆ ಅಂತ್ಯಕಾಲ ಬರುವ ಬಗ್ಗೆ ಉಲ್ಲೇಖವಿದೆಯಂತೆ. ಏಸುವನ್ನ ಬಿಟ್ಟು ಉಳಿದ ದೈವಗಳು ಇವನ ಪ್ರಕಾರ ಅಶುದ್ಧರು ಹಾಗೂ ದುರಾತ್ಮರು. ಅವರನ್ನ ಅವಮಾನಿಸಲು ಮನುಷ್ಯರನ್ನ ಯೇಸು ಸೃಷ್ಟಿ ಮಾಡಿದ್ದಾನೆ. ಆದರೆ ಅದೇ ಮನುಷ್ಯ ದುರಾತ್ಮಗಳನ್ನ ಆರಾಧನೆ ಮಾಡಲು ಪ್ರಾರಂಭಿಸಿದ್ದಾರೆ. ಉಳಿದ ದೈವಗಳು ಅಶುದ್ಧತೆಯ ಸಂಕೇತವಾದ್ದರಿಂದ ಕಾಂಡೋ ಮೂಲಕವೇ ಅಶುದ್ಧತೆಯೇ ಕಾಣಿಕೆಯನ್ನಾಗಿ ಅರ್ಪಿಸಿದ್ದಾನಂತೆ ಈ ದೇಸಾಯಿ. ತಾನು ಮಾಡಿದ ಕೃತ್ಯದ ಬಗ್ಗೆ ಈತನಿಗೆ ಯಾವುದೇ ಪಶ್ಚಾತ್ತಾಪವಿಲ್ಲ ಎಂದು ಕೂಡ ಹೇಳಿದ್ದಾನೆ. ಬೈಬಲ್ ಹೇಳ್ತದೆ, ಭೂಮಿಗೆ ಅಂತ್ಯವು ಬರುವ ಮೊದಲು ಯೇಸು ಕ್ರಿಸ್ತನ ನಾಮದಲ್ಲಿ ರಕ್ಷಣೆ ಹೊಂದಿರಿ ಎಂಬ ಎಲ್ಲ ದೇಶಗಳ ಎಲ್ಲ ಜನಾಂಗಗಳಿಗೆ ಅಂತಿಮವಾಗಿ ಸಾರಲ್ಪಡುವುದೆಂಬ ವಾಕ್ಯವನ್ನು ಓದಿದ್ದೇನೆ. ಅದಕ್ಕೆ ಎಲ್ಲ ಜನರು ದೇವಗಣನೆಯನ್ನು ಗುರಿಯಾಗಬಾರದು. 15 ವರ್ಷದಿಂದ ಸಂದೇಶಗಳನ್ನು ಸ್ವಂತ ಕೆಲಸದಲ್ಲಿ ಬರಿತಾ ಇದ್ದೇನೆ.
ಇನ್ನೊಂದು ಕಡೆ ಬೈಬಲಲ್ಲಿ ಓದ್ತೇವೆ, ಯೇಸು ನಾಮದ ಹೊರತು ಮತ್ತೆ ಇನ್ಯಾವ ನಾಮಕ್ಕೂ ಆಕಾಶದ ಕೆಳಗೆ ವಾಸಿಸುವ ಮನುಷ್ಯರಿಗೆ ಅಲ್ಲ. ಈಗ ನೀವು ಈಗ ಕಾಂಡಮ್ ಮತ್ತು ಇದನ್ನೆಲ್ಲ ಹಾಕ್ತಿದ್ರಲ್ಲ, ಅದರಿಂದ ಏನು ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ರಿ? ಅದು ಬೈಬಲ್ ಹೇಳ್ತದೆ, ದೇವಲೋಕದಿಂದ ಹೊರಹಾಕಲ್ಪಟ್ಟ ಅಸಂಖ್ಯಾತ ದೇವದೂತರುಗಳಿದ್ದು ಅವರು ಸೇಡಿನ ಮನೋಭಾವನೆಯುಳ್ಳವರಾಗಿದ್ದಾರೆ. ಆದರೆ ಮನುಷ್ಯರು ಪ್ರತಿಸ್ಪರ್ಧಿ ದುರಾತ್ಮಗಳ ಪರವಾಗಿ ಅನಾದಿ ಕಾಲದಿಂದ ಕಾರ್ಯ ಮಾಡ್ತಿದ್ದಾರೆ. ಹಾಗಾಗಿ ದೇವರೊಂದಿಗೆ ಜೀವಿಸೋರು ಯಾರೂ ಇಲ್ಲ. ಈಗ ನೀವು ಕಾಂಡಮು ಮತ್ತು ಇದನ್ನೆಲ್ಲ ಎಲ್ಲಿಂದ ತರ್ತಿದ್ರಿ? ಎಲ್ಲೋ ಅಲ್ಲಿ ಸ್ಟೇಟ್ ಬ್ಯಾಂಕ್ನಲ್ಲಿ ತುಂಬ ಬಿದ್ದಿರ್ತಿತ್ತು. ಮತ್ತು ಬರೋ ದಾರಿಯಲ್ಲೆಲ್ಲ ಹಾಕ್ತಾರೆ. ಮನೆಯಿಂದ ಎರಡು ಅಲ್ಲಿ ಫ್ಲೋರ್ ನೆಟ್ವರ್ಕ್ ಬ್ರಿಡ್ಜ್ ಹತ್ರ ಒಂದು ಎರಡು ಸಿಕ್ಕಿತ್ತು. ಎಲ್ಲೆಲ್ಲ ಬಿದ್ದಿರ್ತವೆ ಅಷ್ಟೇ. ಅಲ್ಲ, ಅದನ್ನು ತೊಗೊಂಡು ಬಂದು ಯಾಕೆ ಹಾಕ್ತಿದ್ರಿ? ಅದು ಬೈಬಲ್ ಹೇಳ್ತದಲ್ಲ, ಯೇಸು ನಾಮದ ಹೊರತು ಮತ್ತೆ ಯಾವ ದೇವರುಗಳು ಇಲ್ಲ, ಎಲ್ಲ ಅಶುದ್ಧಾತ್ಮಗಳು. ಇಲ್ಲ, ನಾನು ವಾಕ್ಯ ಸಂದೇಶಗಳನ್ನ ಬರೆದು ಜೆರಾಕ್ಸ್ ಮಾಡಿ ಕಳಿಸ್ತೀನಿ. ಈಗ ಕಾಂಡಮ್ ಹಾಕಿದ್ದೇನಕ್ಕೆ? ಯಾಕೆಂದರೆ ಅಶುದ್ಧತೆಗೆ ಅಶುದ್ಧನೇ ಕಾಣಿಕೆ ಕೊಡೋದು. ಈ ಮಾಡಿದ್ದಕ್ಕೆ ನೀವು ಪಶ್ಚಾತ್ತಾಪ ಇಲ್ಲ? ಈಗ ಅರೆಸ್ಟ್ ಆಗಿದ್ದೀರಿ, ನೀವೇನು ಜೈಲೊಳಗೆ ಇರ್ತೀರಿ, ಬರಲ್ಲ ಹೊರಗೆ. ಇದು ಪಶ್ಚಾತ್ತಾಪ ಇಲ್ವಾ ನಿಮಗೆ? ಯಾವುದಕ್ಕೆ ಪಶ್ಚಾತ್ತಾಪ? ನೀವು ಇದೆಲ್ಲ ಮಾಡಿದ್ದಕ್ಕೆ ಜೈಲೊಳಗೆ ಇರ್ಬೇಕು ನೀವಿನ್ನ. ಅಲ್ಲ, ಪಶ್ಚಾತ್ತಾಪ ಇಲ್ಲ. ಪಶ್ಚಾತ್ತಾಪ ವಿಷಯ ಅಲ್ಲ. ಶುದ್ಧಕ್ಕೆ ಶುದ್ಧ, ಅಶುದ್ಧತ್ವಕ್ಕೆ ಅಶುದ್ಧನೇ. ನೀವೀಗ ಅಶುದ್ಧ ಆಗ್ತಾ ಹೋಗ್ತಾ ಇದ್ದೀರಿ. ಅಶುದ್ಧಕ್ಕೆ ನಾನು ಕಾಣಿಕೆ ಹಾಕಿದ್ದೀನಿ, ಅಶುದ್ಧ. ವಿಶೇಷ ಅಂದ್ರೆ ಇಷ್ಟೆಲ್ಲ ದುಷ್ಕೃತ್ಯಗಳನ್ನ ಯಾವುದೇ ಸಂಘಟನೆ ಅಥವಾ ಜನರ ಸಂಪರ್ಕವಿಲ್ಲದೆ ಏಕಾಂಗಿಯಾಗಿ ದೇಸಾಯಿ ನಡೆಸುತ್ತಿದ್ದ. ಈವರೆಗೆ ದೇವಸ್ಥಾನ, ದೈವಸ್ಥಾನ, ಮಸೀದಿ, ದರ್ಗಾ, ಗುರುದ್ವಾರ ಸೇರಿ ಒಟ್ಟು 18 ಕಡೆ ಈ ಕುಕೃತ್ಯವನ್ನ ನಡೆಸಿದ್ದಾನೆ ಈತ. ಇದೀಗ ಮಾರ್ನಮಿಕಟ್ಟೆಯ ಕೊರಗಜ್ಜನ ಕಟ್ಟೆಯಲ್ಲಿ ದುಷ್ಕೃತ್ಯ ನಡೆಸಿ ಪರಾರಿಯಾದಾಗ ಕಾರ್ಣಿಕದ ದೈವ ಕೊರಗಜ್ಜ ಆರೋಪಿ ದೇಸಾಯಿ ಪೊಲೀಸ್ ಬಂಧನಕ್ಕೆ ಒಳಪಡುವಂತೆ ಮಾಡಿದ್ದಾರೆ. ಗಣೇಶ್ ಪೂಜಾರಿಯೊಂದಿಗೆ ರಾಜೇಶ್ವರ ರಾವ್, ನಮಕುಲ ನ್ಯೂಸ್, ಮಂಗಳೂರು.